ವೈವಾಹಿಕ ಸಂಬಂಧಗಳು ಬಹುಕಾಲ ಬಾಳುವಂತದ್ದಾಗಿದ್ದು ಇದಕ್ಕೆ ಆರಂಭದಲ್ಲೇ ಸೂಕ್ತ ಮಾರ್ಗದರ್ಶನ ಮುಂದಾಳತ್ವ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ವಿಶ್ವದೆಲ್ಲೆಡೆ ಇರುವಂತಹ ರಾಮಕ್ಷತ್ರಿಯ ಸಮಾಜ ಬಂಧುಗಳ ಬಾಂಧವ್ಯವನ್ನ ಗಟ್ಟಿಗೊಳಿಸಲು ವೆಬ್ಸೈಟ್ ಅನ್ನ ರೂಪಿಸಲಾಗಿದೆ ಅಂತ ಬಾಲಂಭಟ್ ಮನೆತನದ ಘನಪಾಟಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಹೇಳಿದ್ದಾರೆ. ಅವರು ಮಂಗಳೂರಿನ ಕಾರ್ ಸ್ಟ್ರೀಟ್ನಲ್ಲಿರುವ ಬಾಲಂಭಟ್ ಹಾಲ್ನಲ್ಲಿ ರಾಮಕ್ಷತ್ರಿಯ ಸಮಾಜದವರ ಉಪಯೋಗಕ್ಕಾಗಿ ಸಿದ್ಧಪಡಿಸಲಾದ ವೆಬ್ಸೈಟ್ ಅನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಇಂದು ರಾಮಕ್ಷತ್ರಿಯ ಸಮಾಜದ ಬಂಧುಗಳು ದೇಶ ಹಾಗೂ ರಾಜ್ಯಗಳ ಗಡಿ ದಾಟಿ ಪಸರಿಸಿರುವುದರಿಂದ ವಿವಾಹ ಸಂಬಂಧಗಳಿಗಾಗಿ ಅದೇ ಸಮಾಜದ ವಧುವರರನ್ನ ಹುಡುಕಲು ಕಷ್ಟಪಡ್ತಾರೆ. ಹಾಗಾಗಿ ವೆಬ್ಸೈಟ್ ಮೂಲಕ ನೋಂದಣಿ ಮಾಡಿಕೊಂಡು ವಿವಾಹ ಯೋಜನೆ ರೂಪಿಸಲು ಸುಲಭವಾಗಬಹುದು. ಅಲ್ಲದೆ ಈ ಯೋಜನೆಯು ಶ್ಲಾಘನೀಯವಾಗಿದ್ದು ರಾಮಕ್ಷತ್ರಿಯ ಸಮಾಜ ಇನ್ನಷ್ಟು ಬೆಳೆಯಲು ಸಹಕಾರಿಯಾಗಲಿದೆ ಅಂತ ಬಾಲಂಭಟ್ ಮನೆತನದ ಘನಪಾಟಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಹೇಳಿದರು. ಬಹಳ ದೂರದಲ್ಲಿರುವಂತಹ ವ್ಯಕ್ತಿಗಳು ಅವರಿಗೆ ಊರಿನ ಸಂಪರ್ಕ ಇರುವುದಿಲ್ಲ. ಆದರೆ ನನ್ನ ಮಗಳು ಅಥವಾ ನಮ್ಮ ಮಗಳು ನಮ್ಮ ಜಾತಿಯಲ್ಲಿ ಅರ್ಥಾತ್ ರಾಮಕ್ಷತ್ರಿಯ ಜಾತಿಗೆ ಹೋಗಬೇಕು ಅಂತಹ ವ್ಯಕ್ತಿಗಳಿಗೆ, ನಮ್ಮ ಸಮಾಜದ ವ್ಯಕ್ತಿಗಳಿಗೆ ಮಗಳನ್ನೋ ಮಗನನ್ನೋ ಕೊಡಬೇಕು ಅಂತ ಅವರಿಗೆ ಇರುತ್ತದೆ. ಆದರೆ ಊರಿನ ಸಂಪರ್ಕ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ದೂರ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಇದು ಒಂದು ದಾರಿ ದೀಪವಾಗಿರುತ್ತದೆ. ನಾವು ಕೂತ್ಕೊಂಡಲ್ಲೇ ವೆಬ್ಸೈಟ್ ಮೂಲಕವಾಗಿ ಅಲ್ಲಿ ಎಷ್ಟು ಜನ ವರನ ಅಗತ್ಯ ಉಂಟು ಅಂತಾದರೆ ವರನನ್ನು ನೋಡುವಂತಹ ವ್ಯವಸ್ಥೆ, ವಧುವಿನ ಒಂದು ಅಗತ್ಯ ಉಂಟು ಅಂತಾದರೆ ಅದನ್ನು ಹುಡುಕುವಂತಹ ವ್ಯವಸ್ಥೆ, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳು ಅದರ ಬಗ್ಗೆ ಎಲ್ಲವೂ ಕೂಡ ಕೂಲಂಕುಷವಾಗಿ ಈ ರಾಮಕ್ಷತ್ರಿಯ ಮ್ಯಾಟ್ರಿಮೋನಿಯಲ್ಲಿ ಲಭ್ಯವಾಗಿದೆ. ಬಾಳಂಭಟ್ ಮನೆತನದ ರಾಮಕ್ಷತ್ರಿಯ ಸಮಾಜದ ಕುಲಪುರೋಹಿತರಾದ ಕೇಶವ್ ಭಟ್ ಮಾತನಾಡಿ, ವಿವಾಹ ನೆರವೇರಿಸುವುದು ಪುಣ್ಯದ ಕಾರ್ಯ, ಇದರ ಮುಂದಾಳತ್ವ ವಹಿಸುವುದು ಕೂಡ ಗೌರವಯುತವಾಗಿದೆ ಅಂತ ಹೇಳಿದರು. ಸರ್ವಿಸ್ನವರು ಒಂದು ವೆಬ್ಸೈಟು ಅದನ್ನು ಓಪನ್ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದಾರೆ. ಆ ಉದ್ದೇಶವಾಗಿ ಪರಮಾತ್ಮನ ಸಂಪೂರ್ಣ ಅನುಗ್ರಹ ಕೃಪೆ ಇದ್ದುಕೊಂಡು ಇದರಿಂದ ಸಮಸ್ತ ಸಮಾಜ ಬಾಂಧವರಿಗೆ ಉಪಕಾರ ಆಗುವ ಬಗ್ಗೆ ದೇವರು ಅನುಗ್ರಹ ಮಾಡಿ ಮುಂದೆ ಇದರಿಂದ ಉಪಯೋಗ ಎಲ್ಲರಿಗೂ ಒಳ್ಳೆಯ ರೀತಿ ಸಿಗುವ ಹಾಗೆ ಸರ್ವದಲ್ಲಿಯೂ ಅನುಗ್ರಹ ಮಾಡ್ತಾರೆ ದೇವರು ಅಂತ ಹೇಳ್ಕೊಂಡು ಎರಡು ಮಾತನ್ನು. ಇನ್ನು ಶೃಂಗೇರಿ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತಿ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ವೆಬ್ಸೈಟ್ ತಂಡದ ಮುಖ್ಯಸ್ಥರಾದ ಜ್ಞಾನೇಶ್ ಬೇಕಲ್ ಅವರು ವಿವರ ನೀಡಿದ, ಈ ಅಂತರ್ಜಾಲ ತಾಣದಲ್ಲಿ ಮಾಹಿತಿಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ. ಇದಕ್ಕಾಗಿ 3 ಹಂತದ ಪರಿಶೀಲನಾ ವ್ಯವಸ್ಥೆಯನ್ನ ಗೌಪ್ಯತೆ ಕಾಪಾಡಲು ಮತ್ತು ದುರುಪಯೋಗ ತಡೆಯುವ ನಿಟ್ಟಿನಲ್ಲಿ ಮಾಡಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಶವ್ ಭಟ್ ಹಾಗೂ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಇವರಿಗೆ ನಮ್ಮ ಆಶ್ಲೇಷ ಸರ್ವಿಸಸ್ ಕಡೆಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮ ಸಮಾಜ ಬಾಂಧವರು ನಮ್ಮ ವೆಬ್ಸೈಟನ್ನು ಉಪಯೋಗ ಪಡ್ಕೊಳ್ಬೇಕಾಗಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಸಮಾಜಕ್ಕೆ. ಈ ಸಂದರ್ಭದಲ್ಲಿ ರಾಮಕ್ಷತ್ರಿಯ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.